ಪ್ರಾಗ್ಜ್ಯೋತಿಷ ಪಟ್ಟಣಕ್ಕೆ ಯಾರೆಂಬ ಹೋಗಿ ಬಲ್ಲಿರಿ. ನರಕಾಸುರ ಮಹಾದೇವ ಹಾಗೆಂದುಕೊಳ್ಳಬಹುದು. ಅನೇಕ ವಿಧ ನರಕಾಸುರ ಮಹಾಪ್ರಭುಗಳಿಗೆ ಜಯವಾಗಲಿ, ಭೌಮಾಸುರನಿಗೆ ಜಯವಾಗಲಿ ಎಂಬಂತಹ ಅವರ ಜಯಘೋಷವನ್ನು ಕೇಳಿ ಸಂತೋಷವಾಯಿತು. ನನ್ನ ಹುಟ್ಟೆ ಒಂದು ವಿಚಿತ್ರ. ಹಿರಣ್ಯಾಕ್ಷನಲ್ಲಿ ವಧಿಸುವುದಕ್ಕಾಗಿ ಶ್ರೀಹರಿ ವರಾಹ ರೂಪವನ್ನು ತಳೆದ. ಆ ಬಳಿಕ ಭೂದೇವಿಯ ಸಂಸರ್ಗದಿಂದಲಾಗಿ ನಾನು ಹುಟ್ಟಿಕೊಂಡೆ. ತಂದೆ ತಾಯಿಗಳಿಬ್ಬರು ಉಪೇಕ್ಷಿಸಿ ನರಕಪಾಲದಲ್ಲಿ ಬಿಟ್ಟು ಹೋದರು. ಅಂದರೆ ಸ್ಮಶಾನದಲ್ಲಿ ನರಕಪಾಲದಲ್ಲಿ ಒತ್ತಾಡುತ್ತಿದ್ದಂತಹ ಮಗು ನಾನು. ವಸಿಷ್ಠರದೊಂದು ಆಶ್ರಮದಲ್ಲಿ ಸಾಕಿದರು, ಸಲಹಿದರು. ನನ್ನನ್ನು ಅವರ ಆಶ್ರಮದ ವಿದ್ಯಾರ್ಥಿಯಾಗಿ ನೇಮಿಸಿದರು. ಸಹಪಾಠಿ ಓರ್ವಲಲ್ಲೂ ವಾದದಿಂದಲಾಗಿ ಆ ಬಳಿಕ ಸಿಟ್ಟಿನಿಂದ ಹೊಡೆದುಕೊಂಡೆ. ಈ ಕಾರಣದಿಂದಲಾಗಿ ಆಶ್ರಮದಿಂದ ಹೊರ ಹಾಕಿದ್ರು. ಎಲ್ಲಿ ಮಾಡೋಣ, ದಾರಿಯೇ ಕಾಣದೆ ಮುಂದುವರಿಯುತ್ತಿರುವಂತಹ ವೇಳೆಯಲ್ಲಿ ಆಚಾರ್ಯ ಶುಕ್ರರು ಒದಗಿ ಬಂದರಲ್ಲ ಹಾಲಿಗೆ. ಅವರ ಆಶ್ರಮಕ್ಕೆ ಕರೆದುಕೊಂಡು ಹೋದರು. ಅವರ ಪಟ್ಟದ ಶಿಷ್ಯರಲ್ಲಾಗಿಸಿದರು. ಬೇಕಾದಂತಹ ವಿದ್ಯೆಗಳನ್ನೆಲ್ಲ ನನಗೆ ಒದಗಿ ಕಲಿಸಿಕೊಟ್ಟರು. ನಾನೊಬ್ಬ ಪ್ರೌಢನಾದೆ, ಪ್ರಬುದ್ಧನಾದೆ. ಇದನ್ನು ಅರ್ಥೈಸಿಕೊಂಡಂತಹ ಅವರು ರಾಕ್ಷಸ ವೀರರಿಂದ ಕೈತಪ್ಪಿ ಹೋದಂತಹ ಪ್ರಾಗ್ಜ್ಯೋತಿಷವನ್ನು ನನ್ನ ಮೂಲಕ ಇಲ್ಲಿ ಅಲ್ಲಿರುವಂತಹ ಅನಾಗರಿಕರನ್ನು ಹೊಡೆದೋಡಿಸಿ ರಾಕ್ಷಸರ ತಾಳವಲ್ಲಾಗಿಸಿದೆವು. ಪ್ರಾಗ್ಜ್ಯೋತಿಷದ ಒಡೆತನಲ್ಲಾಗಿ ಸಿಕ್ಕಿತ್ತು. ಇದರಿಂದಲಾಗಿಯೇ ನಾನೊಬ್ಬ ಪ್ರಮುಖ ವ್ಯಕ್ತಿಯಾಗಬೇಕು ಹೀಗೆಂದು ಆಲೋಚನೆ ಮಾಡಿದೆ. ಕೇವಲ ದೇಹಬಲ ಸಾಕಾಗುವುದಿಲ್ಲ, ಅದಕ್ಕಾಗಿ ದೈವಬಲ ಸಂಪಾದಿಸಿದ ದಾರಿ ಹೇಗೆ? ದೈವಬಲವನ್ನು ಸಂಪಾದಿಸಬೇಕೆಂಬಂತಹ ಉದ್ದೇಶದಿಂದಲೇ ಕಾಡನ್ನು ಸೇರಿದೆ. ಬ್ರಹ್ಮದೇವನ ಕುರಿತಾಗಿ ತಪಸ್ಸನ್ನಾಚರಿಸಿದೆ. ಉಳಿದಂತಹ ಬ್ರಹ್ಮದೇವರಲ್ಲಿ ಅಮರತ್ವವನ್ನು ಕೇಳಿದಾಗ ಅದನ್ನು ಕೊಡುವುದಕ್ಕಾಗುವುದಿಲ್ಲ ಅಂತ ಹೇಳಿದ. ನಾನೇ ಸರಿಯಾದ ದಾರಿಯನ್ನು ಅವನಿಗೆ ಹೇಳಿದೆ. ಒಂದು ವೇಳೆ ನನಗೆ ಮರಣ ಬರುವುದಿದ್ದರೆ ತಂದೆ ತಾಯಿಗಳಿಂದ ಮಾತ್ರ ಎಂಬ ಹಾಗೆ ಕೇಳಿಕೊಂಡೆ. ಅದಕ್ಕೂ ಕಾರಣವಿದೆ. ತಂದೆ ತಾಯಿಗಳು ಯಾವತ್ತಾದರೂ ಮಕ್ಕಳನ್ನು ಕೊಲ್ಲುವುದಕ್ಕುಂಟೆ? ಇಲ್ಲ. ಅಥವಾ ಒಂದು ವೇಳೆ ಕೊಲ್ಲುವುದಕ್ಕೆ ಬಂದರೆಂದಾದರೆ ತಂದೆ ತಾಯಿಯರ ದರ್ಶನ ಭಾಗ್ಯದಲ್ಲಿ ಒದಗಿ ಬರ್ತದೆ. ಈ ರೀತಿಯಾಗಿ ಸಂತೋಷಗೊಂಡು ಕೇಳಿದವ. ಹಾಗಾಗಿ ಆ ಬಳಿಕ ದಿಗ್ವಿಜಯವನ್ನು ಕೈಗೊಂಡೆ. ಎಲ್ಲಾ ರಾಜರುಗಳನ್ನು ಗೆಲ್ಲಿದೆ. ಅವರ ಬಳಿಯಲ್ಲಿದ್ದ ಕನ್ಯಾರತ್ನಗಳನ್ನೆಲ್ಲ ಒಂದು ಸೆರೆಮನೆಯಲ್ಲಿ ಇರಿಸಿದ್ದೇನೆ. ಲೆಕ್ಕ ಮಾಡುವಾಗ 16,000. ಇವರನ್ನು ಒಂದೇ ಮುಹೂರ್ತದಲ್ಲಿ ವರಿಸಬೇಕು. ಹೀಗೆ ಯೋಚಿಸುತ್ತಾ ಇರುವಾಗ ನಾರದ ಮುನಿಗಳ ಆಗಮನ. ಅವರಲ್ಲಿ ಮುಹೂರ್ತ ಕೇಳಿದಾಗ ಇವರನ್ನು ವರಿಸುವುದಕ್ಕೆ ಮುಹೂರ್ತ ಬೇಡ, ಮೊದಲಾಗಿ ದೇವೇಂದ್ರ ಅರಸಿಯಾದಂತಹ ಶಚಿಯನ್ನು ಮದುವೆಯಾಗು, ಆ ಬಳಿಕ ಇವರನ್ನು ಮತ್ತೆ ಮದುವೆಯಾಗಬಹುದು. ಸರಿ ಅಲ್ವಾ? ನಾರದ ಮಹರ್ಷಿಗಳು ಹೇಳಿದ ಮಾತು ಸತ್ಯ. ಹಾಗಾದರೆ ಸ್ವರ್ಗಲೋಕದೆಡೆಗೆ ಹೊರಡಬೇಕು. ಎಲ್ಲಿ ನನ್ನವರು?
ಶುಭವಾಗಲಿ. ಅವಸರವಾದ ಕಾರ್ಯ. ನಿಮ್ಮ ಕರೆಗೆ ಹೋಗೊಟ್ಟು ಧಾವಿಸಿ ಬಂದು ನೋಡಿದೆ ಎಂದಾದರೆ ಏನೋ ಒಂದು ಘನವಾದ ವಿಚಾರವನ್ನು ನಮ್ಮ ಮುಂದೆ ಹೇಳಲಿಕ್ಕಿದೆ ಎನ್ನುವುದನ್ನು ಅರ್ಥವಿಸಿಕೊಂಡಿದ್ದೇವೆ. ಯಾಕೆ ಕಾರ್ಯ ಏನಾಗಬೇಕು ಪ್ರಸ್ತಾಪಿಸಿ. ಪ್ರಭಾ ಈಗ ಕರೆದಿರಲ್ಲ, ಏನ್ ಮಾಡ್ಬೇಕು ಹೇಳಿ. ಮಂತ್ರಿಸೇನಾಪತಿಗಳು, ನೀವು ಮಾತ್ರ ಸಾಕಾಗುವುದಿಲ್ಲ. ನನಗೆ ದಿಗ್ವಿಜಯಕ್ಕೆ ಬಂದಂತಹ ವೀರಾಧಿವೀರ ಭಟರು, ಆಮೇಲೆ ಸಾಗರಾವರ್ತನ ಸಂಬಂಧ ಬೆಳೆಸಿಕೊಟ್ಟಂತಹ ನನ್ನ ಬಂದಿರು ಎಲ್ಲರೂ ಇಂದಿನ ಸಭೆಗೆ ಬರಬೇಕು ಎಂಬ ಹಾಗೆ ಹೇಳಿಕೆ ಕೊಡುವುದಕ್ಕೆ ಕಾರಣ ಇದೆ. ಎಲ್ಲರೂ ಅಲ್ಲಲ್ಲಿ ಬಂದು ಕುಳಿತಿದ್ದಾರೆ. ಏನಪ್ಪಳೆ ಅಂತ ಕಾಯ್ತಾ ಇದ್ದಾರಲ್ಲ, ಯಾವಾಗ ನೀವು ಹೇಳ್ತೀರಿ ಅಂತ ಕಾಯ್ತಾ ಇದ್ದಾರೆ. ಇಂದು ನಮ್ಮ ಸ್ಥಾನಕ್ಕೆ ನಾರದ ಮುನಿ ಬಂದದ್ದು. ಅವರಲ್ಲೊಂದು ಮುಹೂರ್ತ ಕೇಳಿದೆ, 16,000 ನಾರಿಯರ ವಿವಾಹಕ್ಕೆ. ಈಗ ಬಾಡೂಟ ಉಂಟಾ? ವಿವಾಹಕ್ಕೆ ಮುಹೂರ್ತ ಈಗ ಇಲ್ಲ. ಇಲ್ವಾ? ಈ ನಾರದರೊಂದೊಂದು ಮಾಡ್ತಾರೆ, ಬೇಗ ಮುಹೂರ್ತ ಕೊಡ್ಲಿಕ್ಕೆ ಅವರಿಗೆ. ಅಲ್ಲ, ಮುಹೂರ್ತ ಅದಕ್ಕೆ ಬೇಡ. ಬೇಡವಾ? ಯಾಕೆ? ಅದಕ್ಕಿಂತ ಮೊದಲು ಮುಹೂರ್ತದಲ್ಲೇ ಒಬ್ಬಳನ್ನು ವರಿಸಬೇಕು. ದೇವೇಂದ್ರ ಅರಸಿಯಾದಂತಹ ಶಚಿ ದೇವತೆಗಳನ್ನು ಸದೆ ಬಡಿದು ಶಚಿಯನ್ನು ನನ್ನವಳನ್ನಾಗಿಸಿಕೊಂಡೆ ಎಂದಾದರೆ ಮತ್ತೆ ಇವರನ್ನು ಕೂಡ ಮದುವೆಯಾಗುವುದೇ? ಹಾಗಿದ್ರೆ ಸ್ವರ್ಗಲೋಕದ ಕಡೆಗೆ ನಾನು ಹೊರಟು ನಿಂತವೋ? ಯಾರು ನಿಮ್ಮ ಅಭಿಪ್ರಾಯ? ನಮಗೆ ಅಪ್ಪಣೆ ಕೊಡಿ, ನೀವು ಬೇಡ. ಆ ದೇವೇಂದ್ರ ಹೆಡೆ ಮುರಿ ಬಂದಿಸಿ ಶಚಿಯನ್ನು ಮದುವೆ ಮಾಡಿಸ್ತೇವೆ.
ಇದು ವೀರವಚನ. ಹಾಗಿದ್ರೆ ತಡ ಯಾಕೆ? ಅವಸರ ಇದೆ, ಕುತೂಹಲ ಇದೆ. ಹಾಗಾದರೆ ಚತುರಂಗ ಸೇನಾ ಸಹಿತ ಕಾರ್ಯ ಮಹತ್ತರವಾದಂತಹ ವಿಚಾರದ ಬಗ್ಗೆ ಚರ್ಚಿಸುವುದಕ್ಕಿದೆ. ಯಾರಲ್ಲಿದೆ? ನಾಲ್ಕಲೋಕಕ್ಕೆ ಅಭಿಯೋಗವನ್ನು ಮಾಡಿದ್ದಾನಂತೆ. ಕೇವಲ ಸಂಪತ್ತನ್ನು ಪಡೆಯುವಂತಹ ಉದ್ದೇಶ ಅಲ್ಲ, ನನ್ನ ಶಚಿಯಾದಂತಹ ಇಂದ್ರಾಣಿಯನ್ನು ಬಯಸುವುದಕ್ಕಾಗಿ ಮುಂದಾಗಿದ್ದಾನೆ. ಅವನಿಗೆ ಸರಿಯಾದಂತಹ ಶಾಸ್ತಿಯನ್ನು ಮಾಡಲೇಬೇಕು. ಹಾಗಾಗಿ ಹೋರಾಟಕ್ಕೆ ನಾವೆಲ್ಲ ಸನ್ನದ್ಧರಾಗಬೇಕು. ಏನು ನಿಮ್ಮ ಅಭಿಪ್ರಾಯ? ಬುದ್ಧಿ ಶಕ್ತಿ ಪರಾಕ್ರಮಗಳಲ್ಲಿ ಎಂದಿಗೂ ಹಿಂದಾಗುವವ ನಾನಲ್ಲ. ಹಾಗಾಗಿ ಒಂದು ಮಾತನ್ನು ಹೇಳ್ತೇನೆ. ಹಾವಿಗೆ ಹಲ್ಲಿನಲ್ಲಿ ವಿಷ, ನೊಣಕ್ಕೆ ತಲೆಯಲ್ಲಿ ವಿಷ, ಚೇಳಿಗೆ ಬಾಲದಲ್ಲಿ ವಿಷ. ದುಷ್ಟರಾದಂತಹ ದಾನವರು ಹುಟ್ಟಿದಾಕ್ಷಣ ಸ್ವರ್ಗಲೋಕದ ದಾರಿಯಲ್ಲಿ ಎಂಬುದಾಗಿ ಹುಡುಕುತ್ತಾ ಬರ್ತಾರೆ. ಹಾಗಾಗಿ ಇನ್ನೊಂದು ಮಾತನ್ನು ಹೇಳ್ತೇನೆ. ಸುರಪಾಲ ಕೇಳಿತ್ತ ದಾನವರು ಬಂದರೆ ಸ್ವರ್ಗದತ್ತ, ನಾವು ಹೋಗುವೆ ಅವರತ್ತ. ಅಗ್ನಿ ಜ್ವಾಲೆಯ ಬೀಸುವೆ ಸುತ್ತ, ಕತ್ತರಿಸುವೆನು ಕತ್ತ, ರಣವೀಳಿಯನ್ನು
ನನಗಪ್ಪನೇನು ಮಿತಿಯೇ ಬೇಡ, ಶಾಶ್ವತವಾಗಿ ಉಳಿಯುವುದಿಲ್ಲ ಅದು. ಅತಿ ವೇಗದ್ದು. ಮತ್ತೆ ನಮ್ಮತ್ತೆಲ್ಲ ಹೇಗೆ ಗೊತ್ತುಂಟ, ಎಷ್ಟು ವೇಗ ಇದ್ರೂ ಕೂಡ ಒಂದು ನಿಯಂತ್ರಿಸುವಂತಹ ಶಕ್ತಿ ನಮ್ಮಲ್ಲಿ ಉಂಟು. ವೇಗ ಇರುವಲ್ಲಿ ಇರಬೇಕು. ಆದ್ರೆ ನಿನ್ನದ್ದಿದು ಅತಿಯಾಗಿ ಹೋಯಿತು. ಧನುಜ ಅನ್ನೋದು ಸ್ಪಷ್ಟವಾಗಿ ಅರ್ಥವಾಯಿತು. ಸಾಮಾನ್ಯದವರ ಹಾಗಲ್ಲ ನೀನು, ಬಲಿಷ್ಠನಿದ್ದಿ, ಯೋಧನಿದ್ದಿ. ಆದ್ರೆ ನೀನು ಬಂದದ್ದು ಎಲ್ಲಿಗೆ ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡು. ಶ್ರೇಷ್ಠವಾದಂತಹ ಅತಿ ಬೆಲೆಯುಳ್ಳಂತಹ ಈ ನಾಕಲೋಕಕ್ಕೆ ಪ್ರವೇಶ ಮಾಡಿದ್ದೀನಿ. ನೀನು ಒಬ್ಬನೇ ಬಂದದ್ದಲ್ಲ, ಅಪಾರವಾದಂತಹ ಅಸುರ ಬಳಗವನ್ನೆಲ್ಲ ಸೇರಿಸಿಕೊಂಡು ನಿನಗೆ ಬೆಂಬಲಿಗರಿಗೆ ಎಷ್ಟೋ ಮಂದಿ ನಿನ್ನ ಹಿಂದಿನಿಂದ ಬಂದಿದ್ದಾರೆ. ಅವರೆಲ್ಲ ಹುರಿದುಂಬಿಸಿದ ಕಾರಣ ನೀನು ಇಷ್ಟು ಎತ್ತರವನ್ನು ಏರುವ ಹಾಗಾಯಿತು. ಇಲ್ಲಿಗೆ ಬರ್ಬೇಕಿದ್ರು ಒಂದು ಯೋಗ ಅಂತ ಬೇಕು. ಸಾಮಾನ್ಯದವರಿಗೆಲ್ಲ ಸಿದ್ಧಿಸುವುದಿಲ್ಲ ಪುಣ್ಯಾತ್ಮ. ನಿನ್ನ ಪುಣ್ಯಭೂಮಿ ಅಷ್ಟು ಯೋಗ ಉಳ್ಳದ. ಮತ್ತೆ ನಿನ್ನ ಯೋಗ ಒಳ್ಳೇದುಂಟು, ಹಾಗಾಗಿ ಇಲ್ಲಿ ಬಂದು ಸೇರಿದ್ದೀನಿ. ಇಲ್ಲಿ ಎಲ್ಲ ವ್ಯವಸ್ಥೆ ನಿನ್ನದೇ? ನಮ್ಮದ್ದೇ, ವ್ಯವಸ್ಥಾಪಕರೆಲ್ಲ ನಾವೇ. ಆದ್ರೆ ಬಂದದ್ದು ಒಳ್ಳೇದೇ ಆಯ್ತು. ನರಕನೆಂಬವನು ನೀನೆಯೋ, ನೀನು ಬಂದದ್ದು ಯಾಕೆ ಅನ್ನೋದನ್ನು ಆಲೋಚನೆ ಮಾಡು. ಬೆಂಕಿಗೆ ಒಮ್ಮೆ ಬೆರಳಿಟ್ಟವ ಮತ್ತೊಮ್ಮೆ ಇಡುವುದಕ್ಕೆ ಮುಂದಾಗ್ತಾನೆ ಎಂದಾದ್ರೆ ಅವನನ್ನು ಮೂಢ, ಅವಿವೇಕಿ ಅಂತಲೇ ಹೇಳಬೇಕು. ನೀನು ಬಂದಿದ್ದೀಯಲ್ವಾ, ಒಳ್ಳೆಯ ಮಾತಿನಲ್ಲಿ ಹೇಳುತ್ತಾ ಇದ್ದೇನೆ, ನಿನಗೆ ಇದೆಲ್ಲ ಲಭಿಸುವುದಲ್ಲ. ಹಾಗೆಂದು ಬಂದ ದಾರಿ ಕಟ್ಟಿಗೆ ಏನಾದ್ರೂ ಬೇಕಿದ್ರೆ ನನ್ನಲ್ಲಿ 2 ಕರವನ್ನು ಮುಗಿದು ಬೇಡು, ನಿನಗೆ ಕೊಡ್ತೇನೆ. ಇಲ್ಲವಾದ್ರೆ ಯಮನ ಯಮನ
ಮುಂದಾಗಿದ್ದಿ. ಬೇಡಿಕೆ ಈಡೇರಿಸುವುದಕ್ಕೆ ಅಷ್ಟು ದೊಡ್ಡ ನೀವು ವ್ಯಕ್ತಿ ಯಾರು ಅಂತಾಗಬೇಕಲ್ಲ. ಹಾಗಿದ್ರೆ ನನ್ನ ವ್ಯಕ್ತಿತ್ವದ ಪ್ರದರ್ಶನ ಆಗಲೇಬೇಕೆಂಬುದು ನಿನ್ನ ಮಾತಿನಿಂದ ಸಿದ್ಧವಾಯಿತು. ದೇವೇಂದ್ರ, ಏನು ಕೆಳಗಿಂದ ಮೇಲ್ಮುಖವಾಗಿ ನಾನು ಬರಬೇಕಾದರೆ ಒಂದು ಸ್ವರ್ಗ ಸ್ವಾಧೀನ ಒಳ್ಳೆಯ ಉದ್ದೇಶ ಅಂತ ನನಗೆ ಕಂಡ ಕಾರಣ ಹಾಗೆ ಮಾಡಿದೆ. ಇನ್ನೊಂದು ಸ್ವರ್ಗ ಪೀಠವೂ ಬೇಕು, ಅದರ ಜೊತೆಯಲ್ಲಿ ನಿನ್ನ ಹೆಂಡತಿಯಾದ ಶಚಿಯೂ ಬೇಕು. ಈ ಉದ್ದೇಶವನ್ನೇ ಇರಿಸಿಕೊಂಡು ಬಂದವ. ಹಾಗಾಗಿ ಸಾಮದಿಂದ ಕೊಟ್ಟರೆ ನಾನು ಏನು ಮಾಡುವುದಿಲ್ಲ, ಕೊಡುವುದಿಲ್ಲ ಎಂದಾದರೆ ಬಲವಂತವಾಗಿ ಸೆಳೆದುಕೊಳ್ಳುವಂತಹ ಶಕ್ತಿ ನನ್ನಲ್ಲಿದೆ. ಎರಡೊಂದು ಯೋಚಿಸಿ ಮುಂದೆ ಅಡಿಯಿಡು. ಅಲ್ಲ, ಬಲವಂತ ಆಮೇಲಿನ ಪ್ರಶ್ನೆ ಅಲ್ವಾ. ಈಗ ನಾನು ಕೊಡುವುದಕ್ಕೆ ಒಪ್ಪದಿದ್ರೆ ಆಮೇಲೆ ಬಲಾತ್ಕಾರ. ನಿನ್ನದ್ದು ಸ್ವಲ್ಪ ಇವತ್ತು ಅಧಿಕ ಆಯ್ತಾ ಅಂತ. ನನ್ನದು ಮಿಕ್ಕುಳಿದವರ ಹಾಗಲ್ಲ ನಿನ್ನ ವಿಚಾರ. ಮೊದಲಿನವರಿಗಿಂತ ಬುದ್ಧಿವಂತ. ಕೆಲವರ ಬುದ್ಧಿಹೀನ ನೀನು. ಅದೇ ಹೇಗೆ? ಬುದ್ಧಿವಂತನಾದ್ರೆ ಈ ರೀತಿ ನೀನು ಹೇಳ್ತಾ ಇರ್ಲಿಲ್ಲ. ನೀನು ಆಲೋಚನೆ ಮಾಡು. ಈಗ ಒಂದನೆಯದಾಗಿ ಸ್ವರ್ಗದ ಪೀಠ ಬೇಕು ಅಂತ ಕೇಳ್ತಾ ಇದ್ದಿ. ಮೊದಲು ಎಷ್ಟೋ ಮಂದಿ ಕೇಳಿದ್ದಾರೆ, ಗೊತ್ತುಂಟು ನನಗೆ. ನನ್ನ ಪಿತ್ರಾರ್ಜಿತವೂ ಅಲ್ಲ, ನಿನ್ನ ಪಿತ್ರಾರ್ಜಿತವೂ ಅಲ್ಲ. ಅಲ್ಲ, ಒಂದು ಸ್ವಸಾಮರ್ಥ್ಯ ಸಾಧನೆ ಅನ್ನುವುದು ಬೇಕು. ಅದಕ್ಕೂ ಒಂದು ನಿಯಮ ನೀತಿ ಅಂತ ಉಂಟು. ಅದನ್ನು ಉಲ್ಲಂಘಿಸಿ ನಡೆಯುವುದಕ್ಕೆ ಯಾವನಿಂದಲೂ ಸಾಧ್ಯ ಇಲ್ಲ. ಈಗ ಹುಟ್ಟಿದ್ದು ನಾನು ಭೂಲೋಕದಲ್ಲಿ, ಹೌದಾ? ಹಾಗಿದ್ರೆ ಏನು? ಸಾಧನೆಯ ಮೂಲಕವಾಗಿ ಮೇಘವಂತ ಪರ್ವತವನ್ನು ಏರಿ ಶತಮಗಗಳನ್ನು ಮಾಡಿ ಆ ಮೂಲಕವಾಗಿ ಮೂರು ಮೂರ್ತಿಗಳ ಪ್ರಸನ್ನತೆಗೆ ಒಳಗಾಗಿ ಅವರೇ ಪ್ರಸಾದ ರೂಪವಾಗಿ ನನಗೆ ಕೊಟ್ಟಿದ್ದಾರೆ. ನನ್ನನ್ನೊಂದು ಅಧ್ಯಕ್ಷ ಅಂತ ಮಾಡಿದ್ದಾರೆ. ಮೂರು ಲೋಕದ ಒಡೆತನ ನಿನಗೆ ಸಿಕ್ಕಿದೆ. ಹೌದು, ನೀನು ಪ್ರಯತ್ನದಿಂದ ಪಡೆದದ್ದು. ಈಗ ನಾನು ಹೊರಟದ್ದು ಅದೇ ದಾರಿಯಲ್ಲಿ. ಯಾವುದರಲ್ಲಿ? ಪ್ರಯತ್ನದಿಂದಲೇ ನಿನ್ನ ಕೈಯಿಂದ ಕಸಿದುಕೊಳ್ಳುವ. ಇವತ್ತೇ ಸಿಗಬೇಕು ಅಂತ ಹೇಳಿದ್ರೆ ಸಿಗುವುದಿಲ್ಲ ಪುಣ್ಯಾತ್ಮ. ಎಷ್ಟು ವರ್ಷ ಕಾಯ್ಬೇಕಾಗ್ತದೆ? ಎಷ್ಟೋ ವರ್ಷ. ನಾನು 100 ಯಜ್ಞ ಮಾಡಿದ್ದೇನೆ, ಎಷ್ಟೋ ಸಂವತ್ಸರ ಕಾದಿದ್ದೇನೆ. ನನಗೆ ಎಣಿಸಿದಾಗಲೇ ಪೀಠ ನನ್ನ ಬಳಿಗೆ ಬರಲಿಲ್ಲ. ಬರುವುದಕ್ಕೂ ಒಂದು ಯೋಗ ಅಂತ ಬೇಕು. ಆಗ್ಲಿ, ಮತ್ತೊಂದು ವಿಚಾರ ಹೇಳಿದ್ದು, ನನ್ನ ಮಡದಿಯಾದಂತಹ ಶಚಿಯನ್ನು ಕುಲೋಮಜೆಯನ್ನು ಬಿಟ್ಟು ಕೊಡಬೇಕು. ಅದೇ ಅಧಿಕ ಅಂತ ಹೇಳಿದ್ದು ನಾನು. ನೀನೇ ಆಲೋಚನೆ ಮಾಡು. ಯಾಕೆ ಗೊತ್ತುಂಟಾ? ಈಗ ನನಗೆ ಮದುವೆ ಆಗಿದೆ, ನಾನು ಸಂಸಾರಿಯಾಗಿದ್ದೇನೆ, ಅಧಿಕಾರ ಉಂಟು, ಸಂಪನ್ನತೆ ಉಂಟು, ಎಲ್ಲವೂ ನನ್ನಲ್ಲಿ ಉಂಟು. ಹೌದಾ? ಹಾಗಿದ್ರೆ ನನ್ನ ಮಡದಿಯನ್ನು ನೀನು ಕೇಳ್ತಿ ಎಂದಾದ್ರೆ ನಿನ್ನ ಅವಿವೇಕತನಕ್ಕೆ ಏನು ಹೇಳಬೇಕು? ಏನಾಗಿದೆ? ಇಷ್ಟು ಎತ್ತರವನ್ನು ಏರಿದ್ದಿ ನೀನು, ಇಷ್ಟು ಪ್ರಭುತ್ವವನ್ನು ಸಾಧಿಸಿದ್ದಿ, ಜನಬಲ ಉಂಟು, ಸೇನಾ ಬಲ ಉಂಟು, ದೈವ ಬಲವನ್ನು ಎಲ್ಲವನ್ನು ಕ್ರೋಢೀಕರಿಸಿಕೊಂಡಿದ್ದಿ. ಆದ್ರೆ ಕೊನೆಗೆ ಬಿದ್ದದ್ದು ಎಲ್ಲಿಗೆ? ದೊಡ್ಡ ಹೊಂಡಕ್ಕೆ ನೀನು. ಈಗ ನಿನಗೆ ಮದುವೆ ಆಗಿದೆ ಅಂತ ಇಟ್ಟುಕೊಳ್ಳೋಣ. ಆಗಿದೆ. ಸೂರಮ್ಮೆ ನನ್ನ ಹೆಂಡತಿ. ಹೌದಾ? ಆಗಿದ. ನಿನ್ನ ಮಡದಿಯನ್ನು ನಾನು ಕೇಳುವುದಿಲ್ಲ. ಯಾರಾದ್ರೂ ಲೋಕದಲ್ಲಿ ಒಬ್ಬ ಬಂದು ನಿನ್ನ ಮಡದಿಯನ್ನು ನನಗೆ ಬಿಟ್ಟು ಕೊಡು ಅಂತ ಕೇಳಿದ್ರೆ ಏನು ಮಾಡ್ತೀಯಪ್ಪ ನೀನು? ಆಗಬಹುದು, ಕೊಡಬಹುದು ಅಂತ ಆಲೋಚನೆ ಮಾಡಿ ಕೊಡುವ ಸ್ಥಿತಿಯಲ್ಲಿ ಉಂಟು ಅಂತ ಆದ್ರೆ ಅವರಿಗೆ ಕೊಡುವುದು. ಅದು ನಿನ್ನ ಕ್ರಮ, ಅದು ಅಸುರರ ಕ್ರಮ. ಯಾರು ಕೇಳಿದ್ರು ಕೊಡಬಹುದು, ಅದು ನಿನ್ನ ಕ್ರಮ. ನನ್ನ ಕ್ರಮಕ್ಕೆ ನೀನು ಬಗ್ಬೇಕು. ಅಸುರರಿಗೆ ಯಾರೂ ಆಗ್ತದೆ, ಇಂಥವರೇ ಆಗ್ಬೇಕು ಅಂತ ಇಲ್ಲ. ಯಾವ ಜಾತಿಯ ಹೆಣ್ಣು ಆಗ್ತದೆ. ಒಟ್ಟಿನಲ್ಲಿ ತಿನ್ನುವುದಕ್ಕೆ ಸರಿಯಾಗಿ ಸಿಕ್ಕಿದ್ರೆ, ಕುಡಿಯುವುದಕ್ಕೆ ಸರಿಯಾಗಿ ಸಿಕ್ಕಿದ್ರೆ ಅದು ಹೆಣ್ಣು ಆಗ್ತದೆ. ಎಂತ ಕಂಬಕ್ಕೆ ಸೀರೆ ಸುತ್ತಿದ್ರು ಒಮ್ಮೆ ಹೀಗೆ ನೋಡ್ತಾರೆ, ರಾಕ್ಷಸರಲ್ವಾ? ಹೌದು. ನಿನ್ನ ಕ್ರಮ ನಮಗೆ ಆಗೋದಿಲ್ಲ ಅಂತ. ನಮ್ಮದು ದೇವತೆಗಳದ್ದು ಒಂದು ನಿಯಮ ನೀತಿ ಅಂತ ಉಂಟು. ನಮ್ಮನ್ನು ಒಬ್ಬರು ಕೇಳುವವರು ಅಂತ ಇದ್ದಾರೆ, ನಮ್ಮನ್ನು ಒಂದು ನಿಯಂತ್ರಿಸುವವರು ಅಂತ ಇದ್ದಾರೆ. ಬೃಹತ್ತಾದಂತಹ ಯೋಗ್ಯತೆಯನ್ನು ಹೊಂದಿದವರು ಬೃಹಸ್ಪತಿ ಆಚಾರ್ಯರು. ನೋಡು, ಆಚಾರ್ಯರಲ್ಲಿ ಕುಳಿತದ್ದು ಹುಡುಗ ಏನು ಮಾಡ್ತಾನೆ ಅಂತ ನೋಡುದವರು. ಹಾಗಾಗಿ ನೋಡು, ಅತಿಯಾದದ್ದು ಯಾವತ್ತೂ ಶಾಶ್ವತವಾಗಿ ಉಳಿಯುವುದಿಲ್ಲ. ಕುಂಭಿಣಿಯಲ್ಲಿರುವಂತಹ ಕೋಡಗವೊಂದು ಆಕಾಶದಲ್ಲಿರುವಂತಹ ಚಂದ್ರನನ್ನು ಬೇಕು ಬೇಕು ಅಂತ ಹಪಹಪಿಸಿದ್ರೆ ಅದು ಸಿಗುವುದಕ್ಕೆ ಸಾಧ್ಯ ಉಂಟಾ? ಹಾಗಾಗಿ ನಿನಗೆ ಹೇಳ್ತಾ ಇದ್ದೇನೆ, ಈ ಸಮಯದಲ್ಲಿ ಅದನ್ನೆಲ್ಲ ಪಡೆಯಬೇಕು ಅನ್ನುವಂತಹ ಅಭಿಲಾಷೆಯನ್ನು ಇರಿಸಿಕೊಂಡು ನೀನು ಬಂದೇ ಎಂದಾದ್ರೆ ಶಾಶ್ವತವಾಗಿ ನೀನು ಉಳಿಯುವುದಿಲ್ಲ. ಅಲ್ಲ, ನಿನ್ನದ್ದೇನಾದ್ರೂ ಕಾಣಿಕೆ ಇಷ್ಟು ಕೊಡಬೇಕು ಅಂತ ಇದ್ರೆ, ಈಗ ಕೆಲವರೆಲ್ಲ ದಿಗ್ವಿಜಯವನ್ನು ಪೂರೈಸುವುದು ಅಂತ ಇರ್ತದೆ. ಕೇವಲ ಅವರ ಲೋಕದಲ್ಲೇ ಇದ್ದುಕೊಂಡು ಅವರ ಊರಿನಲ್ಲಿಯೇ ಇದ್ದುಕೊಂಡು ಹೆಸರನ್ನು ಪಡೆಯುವುದಲ್ಲ, ಬದಲಾಗಿ ಅಖಂಡ ಆರ್ಯಾವೃತವೋ ನನ್ನ ಸ್ವಾಧೀನ ಆಗಬೇಕು ಅನ್ನುವ ಹಾಗೆ ಒಂದು ಯೋಚನೆ ಇರ್ತದೆ. ಅದಕ್ಕೂ ನೀನು ಅನರ್ಹ. ಯಾಕೆ ಗೊತ್ತುಂಟಾ? ಅಂತಹ ಒಂದು ಪ್ರಭುತ್ವ ಸ್ಥಾಪಿಸಬೇಕು ಅನ್ನುವುದು ನಿನ್ನ ಮನಸ್ಸಿನಲ್ಲಿ ಉಂಟು ಅಂತಾದ್ರೆ ನಿನ್ನ ಊರಿನಲ್ಲಿ ಮಾತ್ರ, ನಿನ್ನ ಊರಿನಲ್ಲಿ ಮಾತ್ರ. ಗಡಿ ದಾಟಿ ಬರಬಾರದು, ಅಲ್ಲಿಂದ ಇಲ್ಲಿಗೆ ಬರ್ಲಿಕ್ಕಿಲ್ಲ. ನಮ್ಮ ಊರಿನಲ್ಲಿ ಬಂದು ನನ್ನಲ್ಲಿ ದೊಡ್ಡಸ್ತಿಗೆ ಮಾತಾಡ್ತೀಯನೋ ಮಾತಾಡ್ತೀಯನೋ? ಏನು ನೀನು ದೇವೇಂದ್ರ ಮತ್ತೆ ನಿಮ್ಮವರೆಲ್ಲ ಒಟ್ಟು ಸೇರಿ ಸುಮನಸರು. ಆ ಮನಸ್ಸು ಯಾವತ್ತು ನಿಮ್ಮದು ಒಳ್ಳೆಯದಾಗಿರುವುದಿಲ್ಲ. ನೀನು ಒಂದು ಕಾಲಕ್ಕೆ ದರ್ಪದಲ್ಲಿ ಬೆರೆದ ಕಾರಣವೇ ದೂರ್ವಾಸರಿಂದ ಶಾಪಕ್ಕೊಳಗಾಗಿ ನಿನ್ನ ಸುವಸ್ತುಗಳೆಲ್ಲ ಶರದಿ ಪಾಲಾಗ್ತದೆ.
ಅದು ನಿನ್ನ ಯೋಚನೆ, ಆ ಕ್ರಮವೇ ಅಲ್ಲ. ಗೊತ್ತೆಂತದ್ದು? ದೂರ್ವಾಸ ಬಂದದ್ದು ಹೌದು, ವರಹ ಮಾಲಿಕೆಯನ್ನು ಕೊಟ್ಟದ್ದು ಹೌದು. ನಾನು ಹೇಳಿದ್ದೇನು, ನಮಗೆ ಇದರ ಉಪಯೋಗ ಇಲ್ಲ. ಯಾಕೆಂದ್ರೆ ನಾವು ಸಂಪತ್ತಿನ ಮೇಲೆಯೇ ಇರುವವರು, ಮತ್ತೆ ನಮಗೆ ಅದರ ಅವಶ್ಯಕತೆ ಉಂಟಾ? ಹಾಗಾಗಿ ಬೇಡ ಅಂತ ನಾನು ತಿರಸ್ಕರಿಸಿದೆ. ಬಿಡು ಹೋಗ್ಲಿ, ಮತ್ತೊಮ್ಮೆ ಪಡೆದಿದ್ದೇನಲ್ಲ. ಪಡೆಯುವುದಕ್ಕೆ ರಾಕ್ಷಸರ ಬಲ ಬೇಕಾಯ್ತಲ್ಲ. ಇಡು ಯಾರದ್ದೇ ಆಗ್ಲಿ, ಪಡೆದದ್ದು ನಾವಲ್ವಾ? ಮಾತಾಡಿದೆಲ್ಲ ಸಾಕು. ಒಂದು ವಿಷಯ ಹೇಳುವ, ನಾವು ಜಾತಿ ಮಕ್ಕಳು ಯಾಕೆ ಹೊಡೆದಾಡುದು? ನಾನು ಕೂಡ ಆ ರೀತಿ ಹೇಳುವುದು. ನಮ್ಮಲ್ಲಿ ಯಾಕೆ ವಿರೋಧವನ್ನು ಕಟ್ಟಿಕೊಳ್ಳುವುದು? ಅದಕ್ಕಾಗಿ ಅದು ಬೇಡ, ಸ್ವರ್ಗ ಕೊಡು, ಮಡದಿಯನ್ನು ಕೊಡು. ನಿನಗೆ ಮಡದಿಯಲ್ಲ, ಒಬ್ಬಳು ಇದ್ದಾಳೆ. ಯಾರು? ನಿನ್ನ ಶರೀರಕ್ಕೆ ಒಪ್ಪುವವಳೇ ಒಬ್ಬಳು ಇದ್ದಾಳೆ. ಹೌದಾ? ಮೃತ್ಯು ದೇವತೆ. ಅವಳಾದಿತ್ತ ತೋರಿಸ್ಯಾ? ತೋರಿಸ್ತೇನೆ. ಕೊಂಡೆಯುತ ಪೊರಾಟ ಏನ ಬಣ್ಣಿಪೇನು ದೇವೇಂದ್ರ ಓಡಿ ಹೋಗಿದ್ದಾನೆ. ಓಡಿದವ ಓಡಲಿ. ಎಲ್ಲಿದ್ದಾರೆ ವ್ಯವಸ್ಥಾಪಕ? ಎಲ್ಲಿದ್ದಾರೆ ಓಡಿ ಆಯ್ತು. ವ್ಯವಸ್ಥಾಪಕದ ಎಲ್ಲಿದ್ದಾರೆ? ಅವ ಈ ಊರಿನಲ್ಲಿ ಮಾಡುದು ಇಷ್ಟೇ. ಅವನ ವ್ಯವಸ್ಥೆ ಅಂತ ಹೇಳುದು ಮಾತ್ರ, ಅವನ ವ್ಯವಸ್ಥೆ ಏನಿಲ್ಲ. ವ್ಯವಸ್ಥಾಪಕರೆಲ್ಲ ಬೇರೆ. ಅರ್ಧದಲ್ಲಿ ಬಿಟ್ಟು ಅವ ಓಡಿದ್ದಾನೆ. ಓಡಿದ ಅವ ಹೋಗ್ಲಿ. ಅವನ ಅರಸಿ ಶಾಚಿ ಎಲ್ಲಿದ್ದಾಳೆ? ಕಾಣುವುದಿಲ್ಲ. ಎತ್ತರ ಸೌಧಗಳು ಕಾಣುತ್ತಾ ಇದೆ. ಅದರೊಳಗಿಲ್ವೇ? ಎಲ್ಲಾ ಕಡೆ ಹುಡುಕಿದ್ರು ಶಾಚಿ ಇಲ್ಲ. ಓಹೋ, ನಮ್ಮ ಹೊರವಳದ ವಿಚಾರವಲ್ಲರಿತು ಮೊದಲೇ ಶಾಚಿಲಿಂದ ಕಾಲ್ ಕಿತ್ತಿದ್ದಾಳೆ. ದೇವೇಂದ್ರ ಹೋರಾಟ ಮಾಡಿ ಮಾಡಿ ಓಡಿದ್ದಾನೆ. ಬಾಯಲ್ಲಿ ದೊಡ್ಡ ದೊಡ್ಡದು ಬಿಟ್ಟ ಪಾಪಿ ಮಗ ಹೆಂಡತಿನ ಹೇಳ್ಕೊಂಡು ಕೈಗೆ ಸಿಗಬೇಕಿತ್ತು. ಅವ ಮೋಸ ಮಾಡಿದ್ರೆ ನಾವೇನು ಸುಮ್ಮನಿರುವವರ? ಮೂಗನ್ನು ಹಿಡಿದು ಎಳೆದ್ರೆ ಮುಖ ಬರ್ತದೆ. ಇವರನ್ನು ನಮ್ಮ ಕಾಲ್ ಕೆಳಗೆ ಬರಿಸಿಕೊಳ್ಬೇಕು. ಅಂತಹ ವ್ಯವಸ್ಥೆ ಒಬ್ಬಳು ಸ್ಪಷ್ಟವಾಗಿ ಕಾಣ್ತಾ ಇದ್ದಾಳೆ. ಮುದುಕಿ ಯಾರು ಗೊತ್ತಾಯ್ತಾ? ದೇವೇಂದ್ರನ ತಾಯಿ ಅದಿತಿ. ಅವಳನ್ನು ಸರಿಯಾಗಿ ಕಾಣುವುದಿಲ್ಲ. ಅವಳ ಕಿವಿಯಲ್ಲಿ ಹೊಳೆಯುತ್ತಾ ಇದೆ ಕುಂಡಲ. ಏನು ನೋಡ್ತಾ ಇದ್ದೀರಿ? ಎಳೆದುಕೊಳ್ಳಿ. ಇದು ಯಾಕೆ ತಗೊಂಡದ್ದು? ನಮ್ಮಲ್ಲಿ ಇಲ್ಲದೆಲ್ಲ. ದೇವೇಂದ್ರನಿಗೆ ಇದೇ ರೀತಿ ಅವಮಾನ ಆಗಬೇಕು ನಮ್ಮ ಭಂಡಾರದಲ್ಲಿ ಎಷ್ಟು ಉಂಟು ಅಲ್ವಾ? ಅಲ್ಲೊಂದು ಕಾಣುತ್ತಾ ಇದೆ, ವರುಣನ ಮಣಿಶೈಲ. ವಿಹಾರಕ್ಕೆ ಇರುವಂತೆ ಏನು ನೋಡ್ತಾ ಇದ್ದೀರಿ? ಹೇರಿಸಿಕೊಳ್ಳಿ ರಥಕ್ಕೆ. ಕುಬೇರನ ಭಂಡಾರವು ಇನ್ನು ಏನೇನು ಸಂಪದಗಳು ಸುವಸ್ತುಗಳು ಇದೆ ಎಲ್ಲವನ್ನು ಸೇರಿಸಿಕೊಂಡು ಪ್ರಾಗ್ಜ್ಯೋತಿಷ